ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಡಿನೆಲ್ಲೆಡೆ ನವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಆರಾಧನೆಯ ಜೊತೆಗೆ ವಿಶೇಷವಾಗಿರುವಂತಹ ಮೆರುಗು ಅಂತ ಹೇಳಿದ್ರೆ ತಾಸೆಯ ಸದ್ದಿಗೆ ಹೆಜ್ಜೆ ಹಾಕುವಂತಹ ಹುಲಿಗಳ ಪ್ರದರ್ಶನ. ಪಿಲಿ ರಾಧಣ್ಣ ಪುತ್ತೂರಿನ ಪುಣ್ಯದ ಮಣ್ಣಿನಲ್ಲಿ ಹುಲಿ ಕುಣಿತಕ್ಕೆ ಒಂದು ಬ್ರ್ಯಾಂಡ್ ಅನ್ನ ಸೃಷ್ಟಿ ಮಾಡಿದವರು. ಹಾಗಾಗಿ ಇವರಿಗೆ ಅದೆಷ್ಟೋ ಅಭಿಮಾನಿಗಳಿದ್ದಾರೆ. ತನ್ನ 10ನೇ ವಯಸ್ಸಿನಲ್ಲಿ ಇವರ ತಂದೆಯಾಗಿರುವಂಥ ಸಂಕಪ್ಪ ಶೆಟ್ಟಿ ಅವರು ಇವರನ್ನ ಹುಲಿ ಕುಣಿತದ ಅಖಾಡಕ್ಕೆ ಎಂಟ್ರಿ ಮಾಡಿಸ್ತಾರೆ. ಆ ಬಳಿಕ ಮೈ ತುಂಬ ಬಣ್ಣವನ್ನು ಬಳಿದುಕೊಂಡು ತಾಸೆಯ ಸದ್ದಿಗೆ ಕುಣಿಯೋದಕ್ಕೆ ಪ್ರಾರಂಭ ಮಾಡಿದಂತಹ ರಾಧಾಕೃಷ್ಣ ಶೆಟ್ಟಿ ಅವರು ಇವರ ತಂದೆಯಾಗಿರುವಂಥ ಸಂಕಪ್ಪ ಶೆಟ್ಟಿ ಅವರು 10 ವರ್ಷಗಳ ಕಾಲ ಹುಲಿ ಕುಣಿತದ ಸೇವೆಯನ್ನ ಮಾಡಿದರೆ ಇವರು 48 ವರ್ಷಗಳ ಕಾಲ ಹುಲಿ ಕುಣಿತದ ಪ್ರದರ್ಶನವನ್ನ ನೀಡಿ ಹತ್ತೂರಿಗೆ ಹೆಮ್ಮೆ ಅನ್ನೋ ರೀತಿಯಾಗಿ ಹುಲಿ ಕುಣಿತವನ್ನ ತೋರಿಸಿಕೊಟ್ಟವರು, ತನ್ನದೇ ಆದಂಥ ಶೈಲಿಯಲ್ಲಿ ಕುಣಿದವರು. ಹಾಗಾಗಿ ಇವರಿಗೆ ಅಭಿಮಾನಿಗಳ ಬಳಗ ತುಂಬಾನೇ ಇದೆ. ಸಾಗರೋಪಾದಿಯಲ್ಲಿ ಇರುವಂಥದ್ದು ನಮ್ಮ ಪುತ್ತೂರಿನಲ್ಲಿ ಮಾತ್ರ ಅಲ್ಲದೆ ದಕ್ಷಿಣ ಕನ್ನಡದಾದ್ಯಂತ ಅಭಿಮಾನಿಗಳಿದ್ದಾರೆ. ಆದರೆ ವಿಶೇಷವಾಗಿರುವಂತಹ ಅಭಿಮಾನಿ ಅಂತ ಹೇಳಿದರೆ ಅದು ಪುತ್ತೂರಿನಲ್ಲಿರುವಂತಹ ಪಡಿಲ್ನಲ್ಲಿ ಇರುವಂತಹ ಸಮೀರ್ ಅವರು ಇರುವಂಥದ್ದು ಸೌದಿಯಲ್ಲಿ. ಆದರೆ ನವರಾತ್ರಿ ಸಂದರ್ಭ ಬಂತು ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಹಾಜರಾಗಿರ್ತಾರೆ. ಪಿಲಿ ನಲಿಕೆಯ ಸಂಭ್ರಮವನ್ನು ತಾನೇ ಆಯೋಜನೆ ಮಾಡಿ ಎಲ್ಲರೂ ಕೂಡ ಸಂಭ್ರಮಿಸೋ ರೀತಿಯಾಗಿ ಮಾಡ್ತಾರೆ. ಆದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಪಿಲಿ ರಾಧಣ್ಣ ಅವರು ಕಳೆದ ತಿಂಗಳು ನಮ್ಮೆಲ್ಲರನ್ನ ಕೂಡ ಅಗಲಿದ್ರು, ಸ್ವರ್ಗಸ್ಥರಾದರು. ಆದರೆ ಅವರ ನೆನಪನ್ನು ಶಾಶ್ವತವಾಗಿ ಉಳಿಸುವಂತಹ ನಿಟ್ಟಿನಲ್ಲಿ ಸಮೀರ್ ಅವರು ಪಡಿಲ್ನಲ್ಲಿ ಕುಡಿಯುವ ನೀರಿನ ಟ್ಯಾಂಕನ್ನು ಹಾರಾಡಿ ಶಾಲೆಯ ಪಕ್ಕದಲ್ಲಿಯೇ ನಿರ್ಮಾಣ ಮಾಡಿದ್ದಾರೆ. ಇನ್ನೊಂದು ಬದಿಯಲ್ಲಿ ರಿಕ್ಷಾ ಸ್ಟ್ಯಾಂಡ್ ಇದೆ. ರಿಕ್ಷಾದಲ್ಲಿ ಹೋಗುವಂಥ ಪ್ರಯಾಣಿಕರಿಗೂ ಅನುಕೂಲ ಆಗಬೇಕು, ಈ ಊರಿನವರಿಗೂ ಅನುಕೂಲ ಆಗಬೇಕು, ರಿಕ್ಷಾ ಚಾಲಕರಿಗೂ ಅನುಕೂಲ ಆಗಬೇಕು, ಅದರ ಜೊತೆಗೇನೆ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಒನ್ ಆಫ್ ದಿ ಬೆಸ್ಟ್ ಅನ್ನುವಂಥ ಪ್ಲೇಸನ್ನೇ ಚೂಸ್ ಮಾಡಿಕೊಂಡು ಇಲ್ಲಿ ಕುಡಿಯುವ ನೀರಿನ ಟ್ಯಾಂಕನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಇವತ್ತು ಉದ್ಘಾಟನೆಯಾಗಿದ್ದು ಸಮೀರ್ ಅವ್ರ ಜೊತೆ ಕೂಡ ಮಾತನಾಡಬೇಕು. ಅದರ ಜೊತೆಗೇನೆ ಹುಲಿಗಳ ಅಬ್ಬರ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ನೋಡಬೇಕು. ಈ ಒಂದು ಕುಡಿಯುವ ನೀರಿನ ಟ್ಯಾಂಕನ್ನು ನಿರ್ಮಾಣ ಮಾಡೋದ್ರ ಹಿಂದೆ ಪಡಿಲ್ ಫ್ರೆಂಡ್ಸ್ನವರ ಸಹಕಾರ ಕೂಡ ಇದೆ. ಈ ಸಮಿತಿಯವರು ಏನು ಹೇಳ್ತಾರೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಕೇಳ್ಕೊಂಡು ಬರೋಣ ಬನ್ನಿ. ಪುತ್ತೂರಿನ ಪುಣ್ಯ ಮಣ್ಣಿನಲ್ಲಿ ಹುಲಿ ಕುಣಿತದ ಪರಂಪರೆಗೆ ಒಂದು ಬ್ರ್ಯಾಂಡ್ ಅನ್ನು ತಂದುಕೊಟ್ಟಂತಹ ಪಿಲಿ ರಾಧಣ್ಣ ಇವರ ಸ್ಮರಣಾರ್ಥವಾಗಿ ಇದೀಗ ಪಡಿಲ್ನಲ್ಲಿ ವಿಶೇಷವಾಗಿರುವಂತಹ ಸಂಭ್ರಮ ಇದೆ. ಒಂದು ರೀತಿಯಲ್ಲಿ ನೋವಿನಲ್ಲಿ ಕೂಡ ಸಂಭ್ರಮ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಪಿಲಿ ರಾಧಣ್ಣ ಅವರು ಸ್ವರ್ಗಸ್ಥರಾಗಿದ್ದಾರೆ, ನಮ್ಮೆಲ್ಲರನ್ನ ಅಗಲಿರುವಂಥದ್ದು. ಅವರ ಸ್ಮರಣಾರ್ಥವಾಗಿ ಇದೀಗ ಪಡಿಲ್ ಫ್ರೆಂಡ್ಸ್ ಹಾಗೆಯೇ ಸಮೀರ್ ಇವರ ಒಂದು ಮುಂದಾಳತ್ವದಲ್ಲಿ ಊರಿನ ಜನರಿಗೆ ಉಪಕಾರ ಆಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ವಾಟರ್ ಟ್ಯಾಂಕನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದರ ಬಗ್ಗೆ ಮಾತನಾಡಬೇಕು. ಪಡಿಲ್ ಫ್ರೆಂಡ್ಸ್ನ ಗೌರವಾಧ್ಯಕ್ಷರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ. ಪಿಲಿ ರಾಧಣ್ಣ ಅವರ ಸ್ಮರಣಾರ್ಥವಾಗಿ ಇಲ್ಲಿ ಡೊನೇಟ್ ಮಾಡ್ತಾ ಇದ್ದೀರಾ ವಾಟರ್ ಟ್ಯಾಂಕನ್ನು ಸರ್. ಹಾಗಾಗಿ ಈ ಹೊತ್ತಿನಲ್ಲಿ ಏನು ಹೇಳ್ತೀರಾ ಅಂತ? ಒಂದು ಕಡೆಯಲ್ಲಿ ನಮಗೆ ದುಃಖ, ರಾಧಣ್ಣ ಈ ವರ್ಷ ಇಲ್ಲ ಅಂತ. ಆದರೆ ನಮ್ಮ ನಡುವಿನಲ್ಲಿ ಇದ್ದಾರೆ ಎಂಬಂಥ ಭಾವನೆ ಪುತ್ತೂರಿನ ಜನತೆಗೆ. ಒಂದು ಕಡೆಯಲ್ಲಿ ನಮಗೆ ಸಂಭ್ರಮ ಏನು ಅಂತ ಹೇಳಿದರೆ, ಒಬ್ಬ ಜೀವಿತ ಕಾಲದಲ್ಲಿ ಏನನ್ನು ಸಂಪಾದಿಸಿದ್ದಾನೆ ಅಂತ. ಹಣ, ಸ್ನೇಹಾಚಾರ, ವಿಶ್ವಾಸ, ನಂಬಿಕೆಗಳ ಮಧ್ಯೆ ಒಂದು ಸಮಾಜದಲ್ಲಿ ಒಂದಿಷ್ಟು ಜನರನ್ನು ಸಂಪಾದಿಸಿರ್ತಾರೆ. ರಾಜಕೀಯ ಬೇರೆ, ವ್ಯಕ್ತಿಗತವಾದಂಥ ಗೌರವಗಳು ಬೇರೆ. ರಾಧಣ್ಣ ಇತ್ತೀಚೆಗೆ ನಮ್ಮ ನಡುವೆ ಇಲ್ಲದೆ ಆದಾಗ ಒಂದು ಸೇರಿದಂತಹ ಜನಸಮೂಹ ಏನು ಹೇಳ್ತದೆ ಅಂತ ಹೇಳಿದರೆ, ಒಬ್ಬ ಮನುಷ್ಯ ಈ ಸಮಾಜದಲ್ಲಿ ಹೇಗೆ ಬದುಕಬೇಕೆಂಬುದನ್ನು ತಿಳಿಸ್ತದೆ. ಪುತ್ತೂರಿನಲ್ಲಿ ಮಂಜಪ್ಪಣ್ಣ, ಗಂಗಣ್ಣ, ಗಂಗು, ಸಂಜೀವಣ್ಣ ಇವರನ್ನೆಲ್ಲ ಒಂದು ಮೀರಿಸಿ ಹುಲಿ ವೇಷದಲ್ಲಿ ತನ್ನದೇ ಆದಂಥ ಹುಲಿ ಹೆಜ್ಜೆಯನ್ನು ಇಟ್ಟು ಪ್ರಖ್ಯಾತರಾದಂಥ ರಾಧಣ್ಣನ ಸ್ನೇಹಿತರು ಎಷ್ಟು ಇದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಯಾವುದೇ ಒಬ್ಬ ಕೆಲವರು ಫಾರಿನಿಂದ ಬರ್ತಾರೆ. ಉದಾಹರಣೆಗೆ ನಾವು ಹೇಳುವುದಾದರೆ ಇವರು ಸಮೀರ್ ಅವರು ಪ್ರತಿ ವರ್ಷ ಯಾವಾಗ ಊರಿಗೆ ಬರದಿದ್ದರೂ
ಈ ನವರಾತ್ರಿ ಸಂದರ್ಭದಲ್ಲಿ ಅಲ್ಲಿರ್ತಾರೆ. ಅವರಿಲ್ಲಿ ಪಡೀಲಲ್ಲಿ ಕುಣಿಸ್ತಾರೆ, ಅದಕ್ಕೆ ನೋಟಿನ ಮಾಲೆ ಹಾಕ್ತಾರೆ, ಅವರ ಮನೆಗೆ ಕರೆಸ್ತಾರೆ, ಮನೆಯಲ್ಲಿ ಕುಣಿಸ್ತಾರೆ, ಊಟ ಹಾಕ್ತಾರೆ, ಬಂದವರಿಗೆಲ್ಲ ಊಟ ಹಾಕ್ತಾರೆ, ಗೌರವಿಸ್ತಾರೆ. ಇಂಥದ್ದು ತುಂಬ ಜನ ಇದ್ದಾರೆ, ಕ್ರಿಶ್ಚಿಯನಲ್ಲಿದ್ದಾರೆ. ನಾವು ಹೇಳ್ತಾ ಹೋದರೆ ಅದಕ್ಕೆ ಸಮಯ ಸಾಕಾಗಲಿಕ್ಕಿಲ್ಲ. ಅದರ ಜೊತೆಯಲ್ಲಿ ಅವರು ಈ ಪಡೇಲ್ ಫ್ರೆಂಡ್ಸ್ ಎಂಬ ಅಂಥ ಒಂದು ಸಂಘಟನೆ ಇದೆ ಇಲ್ಲಿ. ಅವರು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದರಲ್ಲಿ ಅವರಿಗೆ ಯೋಚನೆ ಬಂದದ್ದು, ನಾವು ಸಾರ್ವಜನಿಕರಿಗೆ ಮತ್ತು ಇಲ್ಲಿಯ ಶಾಲೆ ಮಕ್ಕಳಿಗೆ ಒಂದು ಪ್ಯೂರಿಫೈ ವಾಟರ್, ಶುದ್ಧ ನೀರು ಮತ್ತು ತಂಪಾದ ನೀರು ಮತ್ತು ಬಿಸಿ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕೆಂಬ ಇದರಲ್ಲಿ ಕೇವಲ ಒಂದು ವಾರದಲ್ಲಿ ಈ ವ್ಯವಸ್ಥೆಯನ್ನು ಪುರಸಭೆಯ ಎಲ್ಲ ಅಧ್ಯಕ್ಷರು, ಸರ್ವ ಸದಸ್ಯರು, ಹಾಗೆ ಅಲ್ಲಿ ಅಧಿಕಾರಿ ವರ್ಗದವರು ಮತ್ತು ನಮ್ಮ ಸುಂದರ ಪೂಜಾರಿ ಅವರು ಇದ್ದಾರೆ, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಇವರೆಲ್ಲ ಸೇರಿಕೊಂಡು ಇದನ್ನು, ಅಂದರೆ ಇವರೆಲ್ಲ ಇಲ್ಲಿ ಇರುವವರು ನಮ್ಮ ಮನೆಯವರು. ಹಾಗೆ ಆ ರಾಧನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳಿದರೆ ಇದರಲ್ಲಿ ಕಣ್ಣೀರು ಸುರಿಸುವವರು ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ನಾವು ಪಬ್ಲಿಕ್ಕಿಗೆ ಒಂದು ಸಮಾಜಕ್ಕೆ ನೀರು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಇವತ್ತು ಹುಲಿವೇಷ ನಡೀತಾ ಇದೆ, ಅದರಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಈ ಒಂದು ವ್ಯವಸ್ಥೆಯನ್ನು ಸಾರ್ವಜನಿಕವಾಗಿ ಮಾಡಿದ್ದಾರೆ. ನಮ್ಮದು ಖಾಲಿ ಇಲ್ಲಿ ಉಪಸ್ಥಿತಿ ಮಾತ್ರ, ಖರ್ಚು ಮಾಡುವವರು ಯಾರೋ, ಅದರ ಹೆಸರು ತಗೊಳ್ಳುವವರು ಯಾರೋ, ಅವರು ಅವರ ಹೆಂಡತಿ ಮಕ್ಕಳಿಗೆ ಖರ್ಚು ಮಾಡುವುದನ್ನು ಸಮಾಜಕ್ಕೆ ಉಪಯೋಗ ಆಗಲಿ ಅಂತೇಳಿ ಖರ್ಚು ಮಾಡ್ತಾ ಇದ್ದಾರೆ. ಅವರಿಗೂ ಇಲ್ಲಿ ಸೇರಿದಂಥ ಎಲ್ಲರಿಗೂ ನನ್ನ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ಉತ್ತಮವಾದಂಥ ಉಜ್ವಲ ಭವಿಷ್ಯವನ್ನು ಕೊಟ್ಟು ಆರೋಗ್ಯ ಸುಖ ಸಂಪತ್ತನ್ನು ನೀಡಲಿ ಅಂತೇಳಿ ಎರಡು ಮಾತನ್ನು ಮುಗಿಸ್ತೇನೆ. ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸುಂದರ ಬೆಡಾವು ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ರಾಧಣ್ಣನ ಹುಲಿವೇಷಕ್ಕೆ ಇಲ್ಲಿ ಒಂದು ಎಲ್ಲರೂ ಪಡಿನಲ್ಲಿ ಎಲ್ಲರೂ ಕಾತುರದಿಂದ ಕಾಯ್ತಿದ್ದಾರೆ. ಶುಭ ದಿನ ಅಂತ ಹೇಳ್ಬೇಕು. ಯಾಕಂತೇಳಿದರೆ ಇಲ್ಲಿ ಒಂದು ತಣ್ಣೀರು ಮತ್ತು ಬಿಸಿ ನೀರಿನ ವ್ಯವಸ್ಥೆಯನ್ನು ನಮ್ಮ ಸಮೀರ್ನವರು ಮಾಡಿದ್ದಾರೆ. ಸಮೀರ್ನವರು ನನ್ನ ಹತ್ರ ಫಸ್ಟಿಗೆ ನನ್ನ ಹತ್ರ ಹೇಳಿದರು, ಸುಂದರಣ್ಣ ಈಗ ಈ ರೀತಿ ಒಂದು ಆಗಬೇಕು, ಎಲ್ಲಿ ಮಾಡ್ತೀರಾ ಅಂತೇಳಿ. ಅದಕ್ಕೆ ನಾನು ಹೇಳಿ ಸೂಕ್ತವಾದ ಸ್ಥಳವನ್ನು ಇಲ್ಲೇ ತೋರಿಸಿದ್ದು, ಅವರು ಇಲ್ಲೇ ಮಾಡಿದ್ದು. ನನಗೆ ತುಂಬ ಇವರಿಗೆ ಧನ್ಯವಾದಗಳು. ಯಾಕಂತೇಳಿ ಇಲ್ಲಿ ಬಂದ ಶಾಲೆ ಮಕ್ಕಳಿಗೂ ಮತ್ತು ಇನ್ನಿತ್ತು ಎಲ್ಲರಿಗೆ ಇಲ್ಲಿ ನಮ್ಮ ಕ್ರಮೇಣ ಇಲ್ಲಿ ಒಂದು ಬಸ್ ಸ್ಟಾಪ್ ರಿಕ್ಷಾ ಸ್ಟ್ಯಾಂಡ್ ಆಗ್ತದೆ. ಆ ರಿಕ್ಷಾ ಸ್ಟ್ಯಾಂಡಿನವರಿಗೆ ಸಹ ಅನುಕೂಲ ಆಗ್ತದೆ. ಹಾಗೆ ಮೈನಾಗಿ ಶಾಲೆ ಮಕ್ಕಳಿಗೆ ಭಾಳ ಒಂದು ಅನುಕೂಲವಾದ ಇದೆ ಪಡೀಲ್ ಫ್ರೆಂಡ್ಸ್ನವರು ಮಾಡಿಕೊಟ್ಟಿದ್ದಾರೆ. ಈ ನನ್ನ ಆತ್ಮೀಯನಾದ ಸಮೀರ್ ಅವರಿಗೆ ನನ್ನ ಅನಂತಪೂರ್ವದ ಧನ್ಯವಾದಗಳು. ಆದರೆ ನಮ್ಮ ಸಮೀರ್ನಂಥ ಒಂದು ಒಳ್ಳೆಯ ವ್ಯಕ್ತಿ ಹುಲಿ ಕುಣಿತ ಆಗಲಿ, ಬೆನ್ನಿತ ಮೊಸಳೆ ಹುಡಿಕೆ ಆಗಲಿ, ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಸಮೀರ್ ಅವರು ಇದರಲ್ಲಿ ಭಾಗವಹಿಸ್ತಾರೆ. ಹಾಗೆ ನಮ್ಮ ರಾಧಣ್ಣನಿಗೆ ವಿಷಯ ಹೇಳ್ಬೇಕಂತೇಳಿದರೆ, ನಾನು ಈಗಲ್ಲ, ನಾನೊಂದು 40 ವರ್ಷದ ಮೊದಲೇ ನನ್ನ ಆತ್ಮೀಯರು. ಯಾಕಂತ ಹೇಳಿದರೆ ನಾವು ಬಾಲ್ಯದಿಂದಲೇ ಶಾಲೆಗೆ ಹೋಗುವಾಗ ಏನೇನೋ ಮಾಡ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಅದನ್ನು ನನಗೆ, ಅಂದರೆ ನಾವು ಚಿಕ್ಕದಿರುವಾಗ ನಾವು ಅಂದರೆ ಅವರ ತಂದೆ, ನನ್ನ ತಂದೆ, ಹಾಗೆ ಸಂಕಪ್ಪಣ್ಣ ಅಂತ ಹೇಳಿದರೆ ಇಡೀ ಪುತ್ತೂರಿಗೆ ಒಂದು ಗೊತ್ತಿದ್ದ ಅವರು. ಹಾಗೆ ಅವರ ಮಗ ಸಹ ಈಗ ಇವರು ನಮ್ಮ ರಾಧಣ್ಣ ಸಹ ಹಾಗೆ ಒಳ್ಳೆಯ ಹೆಸರು ಮಾಡಿದ್ದರು. ಹಾಗೆ ಅವರ ಮಕ್ಕಳಾದ ಅಭಿ ಮತ್ತು ಅಣ್ಣ ತಮ್ಮಂದಿರು ಇಬ್ಬರು ಇದ್ದಾರೆ, ಅವರು ಒಳ್ಳೆಯ ಹೆಸರು ಮಾಡ್ತಾರೆ ಅಂತೇಳಿ ನಂಬಿಕೆ. ಯಾಕಂತೇಳಿದರೆ ನಾನು ನಿನ್ನೆ ಊದು ಪೂಜೆಗೆ ಹೋಗಿದ್ದೇನೆ. ಊದು ಪೂಜೆ ಹೋಗಿ ನನಗೆ ಅಲ್ಲಿಯ ಕುಣಿತ, ಅಲ್ಲಿಯ ಕಾರ್ಯಕ್ರಮ ನೋಡುವಾಗ ಬಹಳ ಒಂದು ಮೆಚ್ಚುಗೆ ಆಯಿತು. ನಾನು ಒಂದು 4-5 ಊದು ಪೂಜೆಗೆ ಹೋಗಿದ್ದೇನೆ ಈ ವರ್ಷ. ಆದರೆ ರಾಧಣ್ಣನ ನನಗೆ ಖುಷಿ ಕಂಡದ್ದು ಇನ್ನೇ ಊದು ಪೂಜೆ. ಯಾಕಂದರೆ ಅಷ್ಟೊಂದು ನಾನು ಇವರ ಹತ್ರ ಹೇಳಿ, ಜಗದೀಶ್ ಶೆಟ್ಟಿ ಅವ್ರ ಹತ್ರ ಹೇಳಿದೆ, ಭಾರಿ ಖುಷಿ ಆದ ಜಗಣ್ಣ ಇಂಚಿನ ಒಂಜಿ ಕಾರ್ಯಕ್ರಮ ಒಲ್ಲ ಸಾಧಾರಣ ಆತು ಜೀವನದು ಅವು ಏರ್ನಾಡು ಅವರು ರಾಧಣ್ಣ ಕೊಂಚಿ ದಯ ಉಣ್ಣು ಅಡೆಗೆ ಗೊತ್ತಾದ. ಸುದರ್ಶನ್ ನಾಯ್ಕ ಕಂಪ ಅವರಿದ್ದಾರೆ, ಇವರು ಕೂಡ ಹಾಗೇನೆ ಪಿಲಿ ರಾಧಣ್ಣ ಅವರ ಆತ್ಮೀಯರು. ಮಾತಾಡಿಸ್ಬೇಕು. ನಮಸ್ತೆ ಸರ್. ಮಾತೆಲ್ಲ ಕನ್ನಡ ಪಾತೀರಿಯರು ಜನ ಏನೊಟ್ಟಿಗೆ ಮಸ್ತ್ ಜನ ಫ್ರೆಂಡ್ಸ್. ಪಡಿಲಿಂದ ಬಡ್ಡ ಇಕ್ಕಲೆ ಬಾರಿ ದುಂಬುಡ್ದೆ ಬಾರಿ ಮುಟ್ಟದ ಒಂಜಿ ಸ್ನೇಹಿತೆಯರ್ನ ಒಂಜಿ ಊರು. ಈ ತುಳುನಾಡದ ಪರಂಪರೆ ನೆಂಚೇನೆ ಕಂಬಳ ಆವಡು, ಯಕ್ಷಗಾನ ಆವಡು, ಪಿಡಿನಲಿಕೆ ಆವಡು, ಹಲವಾರು ಈ ತುಳುನಾಡಿನ ಪುಟ್ಟಿಯರ್ನೇ ಕೆಲವೊಂದು ಪುಣ್ಯ ಮಲ್ತದ ಪುಟ್ಟೋಡು. ಅಜ್ಜನೆ ರಾಧಣ್ಣನ ಪಿಡಿತ ಬಗ್ಗೆ ಜಗಣ್ಣೆ ಆವಡು, ಸುಂದರಣ್ಣೆ ಆವಡು ಮಸ್ತ್ ಜನ ಪುಗಾರ್ವೀರು ಪುಗಾರ್ತದವೇ ಒಂಜಿ ಜನ. ಮಾಸ್ಟರ್ ಹಿರಣ್ಯ ಒಂಜಿ ಪಾತೆರ ಪಂತೀರು ಸೈತಿ ಬುಕ್ಕಲ ಬದುಕುನಕ್ಲು ಬೋಡು ಒಂದು ದಾಯಬಂಡ ರಾಧಣ್ಣ ಇನಿ ಇಜ್ಜಣ್ಣ
ರಾಧಣ್ಣನ ಓಳು ಪಿಲಿ ತೊಡ್ಲಾವು ರಾಧಣ್ಣನ ಪುದರ್ ಶಾಶ್ವತವಾದ ಈ ಊರು ಒರಿಪುಣಕ್ಕೆ ಎಂಗಳ ಪಡಿಲ್ದ ಜವಣೇರು ಮುಲ್ಪ ಒಂಜಿ ಪರ್ಪುನ ನೀರ್ದ ವ್ಯವಸ್ಥೆಯನ್ನು ಮಲ್ತೇರು ಸಮೀರ್ನ ಕೊಡುಗೆ ಮಲ್ಲ ಕೊಡುಗೆ ದುಡ್ಡು ಇತ್ತನೇರಂದ 4 ಜನಕ್ಕೆ ಪಟ್ಟೋಡು ಅಕಲ್ನ ಕುರಂಡೆ ಅಂಚೆನೆ ಪಲ್ಪುಡಿಗೆ ಕೈತಲ್ದಯೇ ಬಡವು ಕಟ್ಟದಿತ್ತನ ನಮ್ಮ ಇಲ್ಲಲ್ಲಿ ಬಂಜಾರ ಉಣಿಯರ ಬಲ್ಲಿದ್ದ ಆ ಪರಂಪರೆಯನ್ನು ಒರಿತೊಂಡಾರು ಪಡಿಲಿಗೆ ಸಮೀರ್ ಬತ್ತೇರನ್ನು ಪಂಡ ಇಡೀ ಎಂಕಲಿಗೆ ವರ್ಷ ಇಡೀ ಪರ್ಬನೆ ಮಲ್ಪೊಲಿ ಆಡ ಪಿಲಿ ಗೊಬ್ಬನು ಒಂಜಿ ಬ್ಯಾರಿ ಆದ ಈತು ಪೊರ್ಲುಡೆ ವಿಜೃಂಭಿಸ ಬೇರು ಪುತ್ತೂರದ ಪಿಲಿಕ್ಕಲೆಗೆ ಜಾತಿ ಇಜ್ಜಿ ಧರ್ಮ ಇಜ್ಜಿ ಇನಿ ಪೊರ್ಬಲ್ನಕ್ಕೆಲ್ಲ ಪಿಲಿತ ಇಂಕಲ್ನ ರೋಷನ್ ರೆಬಲ್ಲ ಬೇರ್ಲ ಪಿಲಿ ನಲಿಕೆನು ಗೊಬ್ಬವೇರು ಅಜ್ಜನೆ ಎಂಕಲೆ ಮಾತೆರೆಗಳ ಇನಿ ಮುಲ್ಪದ ನೀರ್ದ ವ್ಯವಸ್ಥೆಯನ್ನು ಮಲ್ತನಕ್ಲು ಇನ್ನೇನು ಸದುಪಯೋಗ ಈ ಊರ್ದಕ್ಲು ಈ ಶಾಲೆದ ಆರಡಿ ಶಾಲೆ ಇನಿ ಜಿಲ್ಲೆಡು ಒಂಜಿ ಪುದರ್ಪಡಿನ ಶಾಲೆದ ಕೈತಲ ಇಜ್ಜಿನ ಮಲ್ಪೊಡ್ದಿತ್ತನ ನನಾತು ಮಲ್ಲ ಪುಣ್ಯದ ಕಾರ್ಯ ಒಂದು ಅಂಜನೆ ಇಂಜಿತ್ತನ ಕಾರ್ಯಲು ಈ ನಮ್ಮ ಪಡೀಲ್ದ ಜವಣೆರೆಗೆ ಇಂಜಿನ ಮಸ್ತ್ ಕೆಲಸ ಒಂದು ಒಂಜಿ ಖಾಲಿ ನೀರದ ಹೊತ್ತು ನನಾತ್ ಕಾರ್ಯನ ಮಲ್ಪಣಂಚಿತ್ತನ ಶಕ್ತಿ ಆ ಭಗವಂತಕ್ಕೆ ಕೊರಡು ಪಡ್ಡದು ಯಾನು ಪರಮಾತ್ಮ ನಟ್ಟೊಂದು ಏನು ಪಾತೇನು ಅಂತ. ಕೆಮ್ಮಯ್ಯ ರಾಧಾ ರೆಸಿಡೆನ್ಸಿಯ ಮಾಲಕರಾಗಿರುವಂಥ ಪ್ರವೀಣ್ ನಾಯ್ಕ್ ಸರ್ ಇದ್ದಾರೆ, ಬರೀ ಮಾತಾಡ್ಸೋಣ. ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನನ್ನ ಹಿರಿಯರು ಇದ್ದಾರೆ, ಜಗನ್ನಾಥ್ ಅವರು, ಸುದ್ದಣ್ಣನವರಲ್ಲಿದ್ದಾರೆ. ನಾನು ಪಾದೆ ಅಂದರೆ ನಮ್ಮ ಮನೆ ಪಾದೆ ಇದು ಪಾಂಗ್ಲ ಅಂತೇಳಿ ನಾನು ಇಷ್ಟು 2ನೇ ಕ್ಲಾಸಿನಿಂದ ಒಂದು 7ನೇ ಕ್ಲಾಸ್ ತನಕ ನಾನು ಪೇಟೆಯಲ್ಲಿದ್ದೆ. ಆವಾಗ ಯಾವಾಗಾದರೂ ಇದು ಬೊಟ್ಟತ್ತರಲ್ಲಿ ಇವರು ಜಗ್ಗಣ್ಣನ ಅಣ್ಣ ಇದ್ದರು, ಪಿಲಿ ಸಂಜಣ್ಣ ಅಂತೇಳಿ, ಹಾಗೆ ಪಿಲಿ ಸಂಕಪ್ಪಣ್ಣ, ಪಿಲಿ ಗಂಗಣ್ಣ, ಅವ್ರನ್ನೆಲ್ಲ ನೋಡಿಕೊಂಡು ನಾವು ಅವರ ಜೊತೆ ಹೋಗ್ತಿದ್ದೆವು ರಾತ್ರಿ ತನಕ. ಆದರೆ ಪುತ್ತಿರದು ಈಗ ಉಡುಪಿಯಲ್ಲಿ ಆಗಲಿ ಮಂಗಳೂರಲ್ಲಾಗಲಿ ಎಲ್ಲ ಟ್ರೆಡಿಷನಲ್ ಅವ್ರದ್ದು ಬೇರೆ ರೀತಿಯ ಒಂದು ಟ್ರೆಡಿಷನ್. ಅಲ್ಲಾದರೆ ಪುತ್ತೂರಿನದೊಂದು ಪಿಲಿ ಹುಳಿ ಅಂದರೆ ಅದೊಂದು ಬೇರೆ ರೀತಿ, ನೆಲೆಯಲ್ಲಿ ಕುಣಿದು ಇದು ಮಾಡುವಂಥದ್ದು ಬೇರೆ, ಕುಣಿತವೇ ಬೇರೆ. ಅದು ಮಂಗಳೂರು ಉಡುಪಿಗೆ ಕಂಪೇರ್ ಮಾಡಲಿಕ್ಕಿಲ್ಲ. ಪುತ್ತೂರಿನ ಪುಳಿ ಹೊಂಡ ಪುಳಿ ಆ ರೀತಿಯಲ್ಲಿ ಒಂದು ಕುಣಿತ ಇದೆ. ಅದು ಇಲ್ಲಿ ಉಡುಪಿಯವರಾಗಲಿ ಮಂಗಳೂರಿನವ್ರಿಗೆ ಸಾಧ್ಯ ಇಲ್ಲ. ಹೇಗಂದ್ರೆ ಇದು ನೆಲದಿಂದ ಕುಣಿದು ಅದು ತಾಯಿ ಮಕ್ಕಳ ರೀತಿಯಲ್ಲಿ ಒಂದು ಕುಣಿಯೋದು. ಅದೇ ರೀತಿಯಲ್ಲಿ ನಮ್ಮ ಸಮೀರು, ಹಾಗೆ ಜಗ್ಗಣ್ಣನ ಅನ್ನವೇ ಕುಣಿತಿದ್ರು, ಸಂಜೀವಣ್ಣ ಅಂತೇಳಿ, ನಿಮಗೆ ಗೊತ್ತಿರಲಿಕ್ಕಿಲ್ಲ. ನಾವು ಅಲ್ಲಿ ಬೊಟ್ಟತ್ತರಿಂದ ಉಂಟಲ್ಲ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾನೊಂದು 6ನೇ 7ನೇ ಕ್ಲಾಸಲ್ಲಿ ಇದು ತುಂಬಿಕೊಂಡು ಬರ್ತಾಯಿದ್ರು. ಇದು ಕಂಚಿನ ಪುಣೆ ಅಟ್ಟೆಯಲ್ಲಿ ಬಂದು ಕುಣಿತಿದ್ದು ಬೊಟ್ಟತ್ತರಲ್ಲಿ ಬೇಸ ನಾವೆಲ್ಲ ರಾತ್ರಿಯಿಂದ ಕುಣಿತಿದ್ದರು. ಹಾಗೆ ಆವಾಗಿನ ಊದು ಪೂಜೆ ಎಲ್ಲ ಈ ರೀತಿಯಲ್ಲಿ ಇರಲಿಲ್ಲ, ಈಗಿನ ಊದು ಪೂಜೆ ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಸಮೀರು ಇದು ಅಂದರೆ ಸಾವಿರ ಮಕ್ಕಳಿಗೆ ಇವತ್ತಲ್ಲ, ಇನ್ನು ನಾಳೆ ಮುಂದಿನ ಮಕ್ಕಳಿಗೆಲ್ಲ ಇದು ಒಂದು ಉಪಕಾರವಂತ ಇದು 1000 ಅಲ್ಲ ಲಕ್ಷಗಟ್ಟಲೆ ಮಕ್ಕಳಿದು ಉಪಯೋಗ ಅಂತ. ಹಾಗೆ ಆ ಸಮೀರಿಗೆ ನಮ್ಮ ಒಂದು ಇದು ನಮ್ಮ ಅಂದರೆ ನಮ್ಮ ಕೆಮ್ಮೆಯಲ್ಲಿ ಇದು ಬಸರು ಹುಡುಕಿ ಆಗ್ತದೆ. ಅದಕ್ಕೆ ಸಹ ನಮಗೆ ದಾರುಣ್ಯವಾಗಿ ಅವರು ಇದು ಮಾಡ್ತಾರೆ, ಇಲ್ಲಿ ಪಡಿಯಲ್ ಉಪಕಾರ ಮಾಡ್ತಾರೆ. ಸುಂದರ ಪೂಜಾರ ಅದರದ್ದು ನಮ್ಮ ಬಡ ಸುಂದರ ಪೂಜಾರಿ ಇದ್ದಾರಲ್ಲ ಅದರದ್ದು ಅಧ್ಯಕ್ಷರಾಗಿದ್ದಾರೆ. ಸಮೀರು ಸಹ ಇದು ಸೌದಿಯಲ್ಲಿದ್ದು, ಸೌದಿ ಜಬಳಲ್ಲಿ ಅಂತೇಳಿ ಊರಿನಲ್ಲಿ ಇರುವುದು, ಅಲ್ಲಿಂದ ನಮಗೆ ಬೇಕಾದಷ್ಟು ಅವರು ಉಪಕಾರ ಮಾಡ್ತಿದ್ದಾರೆ. ಆ ರೀತಿಯಲ್ಲಿ ಈಗ ರಾಧಣ್ಣನ ಒಂದು ಹೆಸರಿನಲ್ಲಿ ಮಕ್ಕಳಿಗೆ ಉಪಕಾರ ಆಗಲಿ ಅಂತ ಲಕ್ಷ ಮಕ್ಕಳು ಇದು ನೀರನ್ನು ಕುಡಿದು ತೃಪ್ತಿ ಆಗಲಿ ಅಂತೇಳಿ ನನ್ನ 2 ಇದು ಮಾತನ್ನು ಇದು ಮಾಡ್ತೇನೆ. ಚೆನ್ನಪ್ಪ ಗೌಡ ಗೆಣಸಿನ ಮುಗಿರುವವರಿದ್ದಾರೆ, ಬರೀ ಮಾತಾಡ್ಸೋಣ. ವಿಶೇಷವಾಗಿ ಇವತ್ತು ಫ್ರೆಂಡ್ಸ್ ಪಡೀಲ್ ವತಿಯಿಂದ ಒಂದು ಪ್ರೀತಿಪೂರ್ವಕವಾಗಿ ಎಲ್ಲರನ್ನು ಸೇರಿಸಿ ಇವತ್ತು ಒಂದು ಅಮೋಘವಾದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಆ ಉದ್ದೇಶದಿಂದ ಇವತ್ತು ನಮ್ಮ ಹಾರಾಡಿ ಈ ಶಾಲೆಗೆ ಮಕ್ಕಳಿಗೆ ಕುಡಿಯುವಂಥ ನೀರಿನ ವ್ಯವಸ್ಥೆಯನ್ನು ನಮ್ಮ ಪಡೀಲ್ ತಂಡದ ಸದಸ್ಯರಾದಂಥ ಕೊಡುಗೆ ದಾನಿಯಾದಂಥ ಸಮೀರ್ ಪಟೇಲ್ರವರು ನಮಗೆ ಕೊಡುಗೆಯಾಗಿ ಇವತ್ತು ಸಮಾಜಕ್ಕೆ ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುತ್ತಾ ಇವತ್ತು ವಿಶೇಷವಾಗಿ ನಮ್ಮ ಗಣ್ಯರು ಇಲ್ಲಿ ಸೇರಿಕೊಂಡಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಈ ಫ್ರೆಂಡ್ಸ್ ಪಡೀಲ್ ತಂಡವು ಇನ್ನಷ್ಟು ಉತ್ತಮವಾಗಿ ಬೆಳಗಲಿ. ಹಾಗೆ ಪಿಲಿ ತಂಡದ ರಾಧಣ್ಣನ ಇವತ್ತು ಪಿಲಿ ನಲಿಕೆ ಕಾರ್ಯಕ್ರಮವು ವಿಶೇಷವಾಗಿ ನಮ್ಮನ್ನೆಲ್ಲ ಆಕರ್ಷಿಸಲಿದೆ. ಅವರಿಗೂ ಸಹ ನಾನು ಉತ್ತಮವಾದ ಒಂದು ಬೆಳವಣಿಗೆ ಇರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಆ ನವದುರ್ಗೆಯು ನಮಗೆಲ್ಲರಿಗೂ ಶುಭವನ್ನು ತರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಜಾತಿ ಮತ ಭೇದವನ್ನು ಮೀರುವಂತಹ ಬಂಧ ಅಂತ ಹೇಳಿದರೆ, ಅದರಲ್ಲಿ ಕೂಡ ನಮ್ಮ ತುಳುನಾಡಿನ ಸಂಪ್ರದಾಯ ಅಂತ ಹೇಳಿದರೆ ಅದು ಪಿಲಿನಲಿಕೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 10 ಕಡೆಗಳಲ್ಲಿ ನಾವು ಪಿಲಿನಲಿಕೆ ಆಗೋದನ್ನು ನೋಡಿದ್ದೀವಿ. ಆದರೆ ಪಡೀಲ್ನಲ್ಲಿ
ಪ್ರತಿ ವರ್ಷ ಕೂಡ ವಿಶೇಷವಾಗಿ ಪಿಲಿನಲಿಕೆ ನಡೀತಾ ಇತ್ತು. ಅದು ರಾಧನನ ಟೀಮ್ನಿಂದ ನಡೀತಾ ಇದ್ದದ್ದು. ಇದನ್ನು ಆಯೋಜನೆ ಮಾಡ್ತಾ ಇದ್ದಿದ್ದು ಸಮೀರ್ ಅವರು. ಹಾಗಾಗಿ ಇದು ರಕ್ತ ಸಂಬಂಧಗಳಿಗೂ ಮೀರಿದ ಬಂಧ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಮೀರ್ ಅವರಿದ್ದಾರೆ, ಪಿಲಿ ರಾಧಣ್ಣ ಅವರ ಜೊತೆಗೆ ಆತ್ಮೀಯರಾಗಿ, ಅಣ್ಣನಾಗಿ ಇವರು ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿಕೊಂಡು ಬಂದವರು. ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಪಿಲಿ ರಾಧಣ್ಣನ ಆತ್ಮೀಯ ಅನ್ನೋವಂಥದ್ದು ಎಲ್ಲರೂ ಹೇಳುವಂತಹ ಮಾತು, ನಾವು ಕೂಡ ಕಂಡಿರುವಂಥದ್ದು ಸರ್. ಈ ಹೊತ್ತಿಗೆ ಪಿಲಿ ರಾಧಣ್ಣ ಅವರು ನಮ್ಮ ಜೊತೆಗೆ ಇಲ್ಲ, ಆದರೂ ಕೂಡ ಅವರ ನೆನಪನ್ನು ಶಾಶ್ವತವಾಗಿ ಉಳಿಸಬೇಕು ಅನ್ನೋಂಥ ಉದ್ದೇಶದಿಂದಾಗಿ ನೀರಿನ ಟ್ಯಾಂಕನ್ನು ಕೊಟ್ಟಿದ್ದೀರಾ ಸರ್. ಈ ಹೊತ್ತಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್. ರಾಧಣ್ಣ ಅಂತ ಹೇಳಿದೊಂದು ನಮ್ಮೊಂದು ಆತ್ಮೀಯ ವ್ಯಕ್ತಿ. ಅವರು ಅವರ ಒಂದು ಸವಿ ನೆನಪಿಗಾಗಿ ಒಂದು ಕುಡಿಯುವ ನೀರಿನ ಹೆಸರು, ಯಾವತ್ತೂ ಅವರೊಂದು ಹೆಸರು ಪುತ್ತೂರಿನಲ್ಲಿ ಉಳಿಯಬೇಕು ಅಂತೆಂಬ ಆಸೆ ನನ್ನ ಹತ್ರ ಇದೆ. ಅದನ್ನು ನಾವೆಲ್ಲ ಸೇರಿ ಮಾಡಿಕೊಟ್ಟಿದ್ದೇವೆ. ಅದನ್ನು ಇನ್ನು ಮುಂದುಕೊಂಡು ಹೋಗುವಂಥದ್ದು ನಮ್ಮ ಫ್ರೆಂಡ್ಸ್ ಪಡೀಲ್ನವರು ಮುಂದುಕೊಂಡು ಒರೆಸ್ಕೊಂಡು ಹೋಗ್ತಾರೆ ಮೇಡಮ್. ಥ್ಯಾಂಕ್ಸ್. ಪ್ರತಿ ವರ್ಷ ಕೂಡ ಪಿಲಿನಲಿಕೆಯನ್ನು ನಡೆಸ್ತಾ ಇದ್ರಿ ಇಲ್ಲಿ, ಬಟ್ ಈ ವರ್ಷ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಏನು ಹೇಳೋದು ಮೇಡಮ್, ತುಂಬ ಮಿಸ್ ಆಗ್ತಾ ಇದ್ದಾರೆ. ಅದಕ್ಕೆ ಮಾತಿಲ್ಲ. ಅದಕ್ಕೆ ಇನ್ನೊಂದು ಹುಲಿ ಇಲ್ಲ ಕಂಪೇರ್ ಮಾಡಲಿಕ್ಕೆ ನನ್ನ ಲೆಕ್ಕದಲ್ಲಿ. ಬಾಕಿದು ನನಗೆ ಗೊತ್ತಿಲ್ಲ ಮೇಡಮ್. ಪಿಲಿ ರಾಧಣ್ಣ ಅವರ ಮಗ ಇದ್ದಾರೆ ಅಭಿಷೇಕ್ ಅವರು. ಪಿಲಿ ರಾಧಣ್ಣ ಅವರು ನಮ್ಮೆಲ್ಲರನ್ನ ಅಗಲಿದಾಗ ಈ ವರ್ಷ ನವರಾತ್ರಿಗೆ ಪಿಲಿ ರಾಧಣ್ಣನವರ ಟೀಮ್ನಿಂದ ಹುಲಿ ಕುಣಿತ ಇರುತ್ತೋ ಇಲ್ವೋ ಅನ್ನೋಂಥ ಪ್ರಶ್ನೆ ತುಂಬ ಜನರಿಗೆ ಇರುತ್ತೋ. ಆದರೆ ಇರಬೇಕು ಅನ್ನೋವಂಥದ್ದು ಅದೆಷ್ಟೋ ಮನಸ್ಸುಗಳ ಆಸೆಯಾಗಿತ್ತು. ಈ ಆಸೆಯನ್ನು ಈಡೇರಿಸಿರುವಂಥದ್ದು, ಅದರ ಜೊತೆಗೇನೆ ತಂದೆಯ ಹೆಸರನ್ನು ಉಳಿಸಿಕೊಂಡು ಮುನ್ನಡೆಸಬೇಕು ಅನ್ನುವಂಥ ದೃಢವಾದ ನಿರ್ಧಾರವನ್ನು ಮಾಡಿಕೊಂಡಿರುವಂತಹ ಅವರ ಪುತ್ರ ಇದ್ದಾರೆ. ಬರೀ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಪಿಲಿ ರಾಧಣ್ಣ ಅವರು ಪುತ್ತೂರಿಗೆ ಹೆಮ್ಮೆ, ಈಗ ನಮ್ಮ ಜೊತೆಗೆ ಇಲ್ಲ. ಬಟ್ ಈ ನೋವಿನ ನಡುವೆ ಕೂಡ ನಿಮ್ಮ ಟೀಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿದ್ದೀರಾ, ವೇಷ ಹಾಕಿ ಪ್ರತಿಯೊಂದು ಕಡೆ ಕೂಡ ಹೋಗ್ತಾ ಇದ್ದೀರಾ ಸರ್. ಹಾಗಾಗಿ ಈ ಹೊತ್ತಿಗೆ ಎಂತೆಲ್ಲ ಅಂತೇಳಿ ತಂದೆ 48 ವರ್ಷ ಮಾಡಿದ್ರಲ್ಲ, ಅವ್ರ ಹೆಸರು ಒಂದು ಉಳಿಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಿದ್ದೇವೆ ಅಷ್ಟೇ. ಈಗ ಈ ವರ್ಷ ಒಂದು ಇಲ್ಲ ಅಂತಿತ್ತು ನಮ್ಮದು ಕೂಡ. ಅದೇ ಲಾಸ್ಟ್ ಕೊನೆಕ್ಷನಲ್ಲಿ ಮಾಡಬೇಕು ಅಂತೇಳಿ ಎಲ್ಲರೂ ಅಭಿಪ್ರಾಯ ಮಾಡಿ ಅಷ್ಟೇ ಮಾಡುವಂತ ಮಾಡಿದೆವು. ಈ ವರ್ಷ ನಮಗೆ ತಂದೆಗೆ ಎಷ್ಟು ಸಪೋರ್ಟ್ ಕೊಡೋದಕ್ಕಿಂತ ಜಾಸ್ತಿ ಅವರ ಫ್ರೆಂಡ್ಸ್ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ತುಂಬ ಖುಷಿ ಆಗ್ತದೆ ನೋಡಿ. ಈಗ ಪಡೀಲಲ್ಲಿ ನೋಡಿ, ಈಗ ಅಲ್ಲಿ ಸಮೀರ್ ಪಡೀಲ್ ಅಂತೇಳಿ ಅವರೊಬ್ಬರು ನೀರಿನ ಟ್ಯಾಂಕ್ ಎಲ್ಲ ಮಾಡಿಕೊಟ್ರು. 1 ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡಿ ಇವತ್ತೆಲ್ಲ ಇಲ್ಲಿದ್ದು ಊಟದ ವ್ಯವಸ್ಥೆ ಎಲ್ಲ ಅವರೇ ನೋಡಿಕೊಳ್ತಾರೆ. ಹಾಗೆಲ್ಲ ಸಪೋರ್ಟ್ ಬರುವಾಗ ನಮಗೂ ಖುಷಿ ಆಗ್ತದೆ ಮಾಡುವ ಅಂತ. ಹಾಗೆ ನಾನು 3 ವರ್ಷದಿಂದ ಆಗ್ತೇನೆ. ಈ ವರ್ಷ 66 ಉಂಟು. ಮುಂದಿನ ನೋಡೋಕೆ ನೆಕ್ಸ್ಟ್ ಇಯರ್ 50 ವರ್ಷ ಆಗ್ತದೆ. ಆಗ ಎಂತಂತ ಈಗ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ಗ್ರ್ಯಾಂಡ್ ಮಾಡಬೇಕು ಅಂತ ಆಸೆ. ಹಾಗೆ ಪಿಲಿನಲಿಕೆಯನ್ನು ಎಲ್ಲರೂ ಜೊತೆಯಾಗಿ ಸಂಭ್ರಮಿಸಬೇಕು. ಯಾವುದೇ ರೀತಿಯಾದಂತಹ ಚ್ಯುತಿ ಬರದ ರೀತಿಯಲ್ಲಿ ಪರಂಪರೆಯನ್ನು, ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶ ಪಿಲಿ ರಾಧಣ್ಣ ಅವರದ್ದಾಗಿತ್ತು. ಪಿಲಿ ರಾಧಣ್ಣ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಇತ್ತು ಪುತ್ತೂರಿನಲ್ಲಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಈಗ ಪಿಲಿ ರಾಧಣ್ಣ ನಮ್ಮೊಂದಿಗಿಲ್ಲ, ಆದರೂ ಕೂಡ ಅವರ ನೆನಪನ್ನು ಶಾಶ್ವತವಾಗಿಸಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಅವರ ಆತ್ಮೀಯರಾಗಿರುವಂತಹ ಸಮೀರ್ ಅವರು ಪುತ್ತೂರಿನ ಪಡೀಲ್ನಲ್ಲಿ ನೀರಿನ ಟ್ಯಾಂಕನ್ನು ನೀಡಿದ್ದಾರೆ. ಕುಡಿಯುವ ನೀರಿನ ಟ್ಯಾಂಕನ್ನು ಈ ಮೂಲಕ ಪಡೀಲ್ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ನೀರಿನ ಟ್ಯಾಂಕನ್ನು ಕೊಟ್ಟಿರುವಂಥದ್ದು. ಪಿಲಿ ರಾಧಣ್ಣ ಅವರ ನೆನಪಿನ ಮೂಲಕ ಇನ್ನಷ್ಟು ಕೆಲಸ ಕಾರ್ಯಗಳು ಪಡೀಲ್ ಫ್ರೆಂಡ್ಸ್ ಮೂಲಕ ನಡೀಲಿ, ಸಮೀರ್ ಅವರ ಮೂಲಕ ನಡೀಲಿ ಅಂತ ಆಶಿಸ್ತಾ
ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.